ಅರ್ಧ ಕಂಚಂತೆ, ಅರ್ಧ ಫೈಬರ್ ಗ್ಲಾಸ್ ಅಂತೆ, ಗೊತ್ತಿಲ್ಲ. CID ತನಿಖೆ ಆಗ್ತಾ ಇದೆ. ತನಿಖೆ ವೇಳೆಯಲ್ಲಿ ನಾವು ತನಿಖೆಯ ಹಾದಿಯನ್ನು ತಪ್ಪಿಸುವಂಥದ್ದು ಸರಿಯಲ್ಲ. ಆದರೆ ತನಿಖೆಯ ಸಂದರ್ಭದಲ್ಲಿ ಸಾಕ್ಷ್ಯ ನಾಶ ಮಾಡುವಂಥದ್ದು ಕೂಡ ಅಷ್ಟೇ ತಪ್ಪು. ಇದು ಈಗ ಆಗ್ತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಇವತ್ತಿನ ಜನಧ್ವನಿಯಲ್ಲಿ ಇದರ ವಿಚಾರವಾಗಿ ಮೊದಲ ಹಂತದಲ್ಲಿ ನಿಮ್ಮ ಜೊತೆ ಕೆಲವೊಂದು ಅಪ್ಡೇಟ್ಗಳನ್ನ ನೀಡ್ತಾ ಹೋಗ್ತೀನಿ. ಮುಂದಿನ ಹಂತದಲ್ಲಿ ಇನ್ನೊಂದು ವಿಚಾರದ ಕುರಿತಾಗಿಯೂ ಕೂಡ ನಿಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳೋಣ. ಸೊ ಮೊದಲನೇದಾಗಿ ನಮ್ಮ ಜೊತೆ ಈ ವಿಚಾರವಾಗಿ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ಮಾತಾಡೋದಕ್ಕೆ ಸಮಾನ ಮನಸ್ಕರ ಹೋರಾಟ ಸಮಿತಿಯ ಹೋರಾಟಗಾರರಾಗಿರುವಂತಹ ದಿವ್ಯಾ ನಾಯಕ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಸ್ ಸರ್. ಲೋಕಾರ್ಪಣೆಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಕೂಡ ತಾವು ಆ ಪ್ರದೇಶವನ್ನು ಗಮನಿಸಿದ್ದೀರಾ ಆ್ಯಂಡ್ ಅದೆಲ್ಲದರ ಅಪ್ಡೇಟ್ಗಳನ್ನ ಕೂಡ ನಾವು ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೇವೆ. ಆದರೆ ಈಗ ಪ್ರಸ್ತುತ ಏನಾಗ್ತಾ ಇದೆ, ತಮ್ಗಳ ಆರೋಪ ಇರುವಂಥದ್ದು ಸಾಕ್ಷ್ಯ ನಾಶ ಮಾಡೋದಕ್ಕೆ ಕೆಲವೊಬ್ಬರು ಮುಂದಾಗ್ತಾ ಇದ್ದಾರೆ. ಅದರ ಕುರಿತಾದಂಥ ಎಕ್ಸಾಕ್ಟ್ ಪಿಕ್ಚರ್ ಸಿಗ್ತಾ ಇದೆಯೋ ಗೊತ್ತಿಲ್ಲ, ಆದರೂ ಕೂಡ ಸಾಕ್ಷ್ಯ ನಾಶ ಮಾಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ಒಂದು ಆಧಾರದ ಮೇಲೆ ಈ ಒಂದು ಆರೋಪಗಳು ಅನ್ನುವಂಥದ್ದನ್ನು ಕೇಳ್ಬೋದಾ? ಸರ್, ಮೊದಲನೇದಾಗಿ ಪರಶುರಾಮ ಥೀಮ್ ಪಾರ್ಕ್ ಇದು ನಾವು ಇಷ್ಟು ಹೋರಾಟ ಮಾಡಿದಾಗ ನಾವು ಮೂರ್ತಿ ಇದ್ದು ತಪಾಸಣೆ ಮಾಡಿಯೇ ಮೂರ್ತಿ ತೆಗಿತೇವೆ ಅಂತ DC ಅವರು ಹೇಳಿದ್ರು ಕೂಡ ಅವ್ರು ಒಪ್ಕೊಂಡಿದ್ರು ಅದು ಅರ್ಧ ಫೇಕ್ ಇದೆ ಅಂತ. DC ಅವರು ಅದು ಒಪ್ಕೊಂಡ ಮೇಲೂ ಕೂಡ ನಮ್ಗೆ ಹೇಳದೆ, ಯಾವುದೇ ಮಾಹಿತಿ ಇಲ್ಲದೆ, ಸರ್ಕಾರಕ್ಕೆ ಯಾವುದೇ ಮಾಹಿತಿ ನೀಡದೆ ರಾತ್ರೋರಾತ್ರಿ ಅರ್ಧ ಮೂರ್ತಿಯನ್ನ ತೆಗೆದ್ರು. ಇವಾಗ ಯಾವಾಗ ಅದು CIDಗೆ ಆಯ್ತು, ಹಸ್ತಾಂತರ ಆಯ್ತು ಕೇಸ್ ಅಂತ ಗೊತ್ತಾಯ್ತು, ಮೊನ್ನೆ ಭಾನುವಾರ, ಅಂದ್ರೆ ಈ ವಾರ ಅಲ್ಲ ಹಿಂದಿನ ವಾರ ಭಾನುವಾರ, ಅಲ್ಲಿ ಮೂರ್ತಿ ಪೊಲೀಸ್ ಪ್ರೊಟೆಕ್ಷನ್ ಮತ್ತೆ ಕೊಟ್ಟು ನಮ್ಗೆ ಕೋರ್ಟ್ ಇದು ಆರ್ಡರ್ ಇದೆ, ನಮ್ಗೆ ಕೋರ್ಟ್ 4 ತಿಂಗಳಲ್ಲಿ ಇದು ಕಾಮಗಾರಿ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳಿ ಕೋರ್ಟ್ ಯಾವುದೇ ರೀತಿಯ ಅಂತಹ ಆರ್ಡರ್ ನ ಕೊಡ್ಲಿಲ್ಲ ಸರ್. ಸುಳ್ಳು ಮಾಹಿತಿಯನ್ನ ಜನರಿಗೆ ನೀಡಿ ಈ ತರ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಮತ್ತೆ ಕಾಮಗಾರಿ ಶುರು ಮಾಡಿದ್ರು. ಸೊ ನಾವು ಮತ್ತೆ ಅಬ್ಜೆಕ್ಷನ್ ಮಾಡಿ ಮತ್ತೆ ಎಲ್ಲಾ ಕಡೆನೂ ಈ ತರ ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಅದೇ ದಿನ ಒಂದು 2 ಅವರ್ಸ್ ವರ್ಕ್ ಮಾಡಿದ್ದಾರೆ. ಮತ್ತೆ ಇಲ್ಲ, ನಾವು ಚುನಾವಣೆ ಅಲ್ವಾ, ಹಾಗಾಗಿ ಇವಾಗ ಕಾಮಗಾರಿಗೆ ಯಾವುದೇ ಪರ್ಮಿಷನ್ ಕೊಡುದಿಲ್ಲ ಅಂತ ಹೇಳಿ ಮತ್ತೆ ಕಾಮಗಾರಿಯನ್ನ ಸ್ಟಾಪ್ ಮಾಡಿದ್ದಾರೆ ಸರ್. ಅವ್ರ ಮೇನ್ ಇಂಟೆನ್ಷನ್ ಇದ್ದಿದ್ದು CIDಗೆ ಹೋದ ತಕ್ಷಣ ಅಲ್ಲಿ ಉಳಿದಿದ್ದ ಅರ್ಧ ಮೂರ್ತಿದ್ದು ಭಾಗ ಏನಿದೆ ಅದನ್ನು ಸಾಕ್ಷಿ ನಾಶ ಮಾಡ್ಬೇಕು, ಅದನ್ನ ಕಂಪ್ಲೀಟ್ ಆಗಿ ತೆಗೆದ್ರೆ ಯಾವುದೇ ಆರೋಪಗಳಿಗೆ ಸಾಕ್ಷಿ ಇಲ್ಲಿ ಇರುವುದಿಲ್ಲ ಅನ್ನೋದು ಒಂದೇ ಅಲ್ಲಿ ಇಂಟೆನ್ಷನ್ ಕಾಣಿಸ್ತಾ ಇದೆ ಸರ್ ಅವರು. ಸೊ ಹಾಗಾಗಿ ಅದನ್ನು ಕೂಡ ತೆರವುಗೊಳಿಸುವುದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ಗಳನ್ನ ನೀಡಲಾಗಿತ್ತು, ಆ ತಯಾರಿಗಳು ಕೂಡ ನಡೆದಿತ್ತು ಅನ್ನುವಂಥದ್ದು. ಹೌದು, ಅಲ್ಲಿ ಸ್ಟ್ಯಾಂಡ್ ಹಾಕಿದ್ರು, ಅಂದ್ರೆ ಸ್ಟ್ಯಾಂಡ್ ತೆಗ್ದಿದ್ರು, ಅದು ಅರ್ಧ ಮೂರ್ತಿ ಕಟ್ ಮಾಡಿ ತೆಗೆದ್ಮೇಲೆ ಇವಾಗ ಮತ್ತೆ ಮೊನ್ನೆ ಅಲ್ಲಿ ಸ್ಟ್ಯಾಂಡ್ ಹಾಕಿ ಟಾರ್ಪಲ್ ಎಲ್ಲ ತೆಗೆದು ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟು ಅಲ್ಲಿ ರೆಡಿ ಮಾಡಿದ್ರು ಸರ್. ಆದ್ರೆ ಇಷ್ಟೆಲ್ಲ ಕಂಪ್ಲೇಂಟ್ಸ್ ಇಲ್ಲ, ಯಾರಿಗೂ ಪ್ರವೇಶ ಇಲ್ಲ. ಆದ್ರೆ ರಾತ್ರಿ ಅಲ್ಲಿ ಜನ ಇರ್ತಾರೆ. ನಾವು ನಮ್ಮ ತಂಡದವ್ರು ನೋಡಿದ್ದೇವೆ, ಅಲ್ಲಿ ರಾತ್ರಿ ಜನ ಇರ್ತಾರೆ. DC ಅವರಿಗೆ ಹೋಗಿ ಮನವಿನೂ ಮಾಡಿದ್ದೇವೆ, ಮೇಡಮ್ ಅಲ್ಲಿ ರಾತ್ರಿ ಎಲ್ಲ ಜನ ಇರ್ತಾರೆ, ಅನೈತಿಕ ಚಟುವಟಿಕೆಗಳಾಗ್ತಾ ಇವೆ. ಸೊ ಪರಶುರಾಮ ಥೀಮ್ ಪಾರ್ಕ್ ಜನರ ದುಡ್ಡು ಹಾಕಿ ಅಲ್ಲಿ ಬೇರೆ ಬೇರೆ ಬೇಡವಾಗಿರುವಂತ ಚಟುವಟಿಕೆ ಮಾಡಿರುವಂತದಲ್ಲ. ಅಲ್ಲಿ ಬೇರೆ ಎಲ್ಲ ಅನೈತಿಕ ಚಟುವಟಿಕೆ ಆಗ್ತಾ ಇದೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಸಿಗರೇಟ್ ಅದು ಇದು ಎಲ್ಲಾನು ನಡೀತಾ ಇದೆ ಸರ್ ಅಲ್ಲಿ. ಅದನ್ನ DC ಅವರಿಗೆ ಹೋಗಿ ಮನವಿ ಮಾಡಿ ಅಲ್ಲಿ ಯಾರನ್ನೂ ಬಿಡಬೇಡಿ, ಇಲ್ಲಾಂದ್ರೆ ನಿಮ್ಮ ಕಡೆಯಿಂದಾನೆ ಸರ್ಕಾರದಿಂದ ಒಬ್ಬರನ್ನ ಅಲ್ಲಿ ಪೊಲೀಸ್ ಅಲ್ಲಿ ಪ್ರೊಟೆಕ್ಷನ್ ಕೊಡಿ. ಯಾರೋ ಅಲ್ಲಿ ನಿರ್ಮಿತಿಯಿಂದ ನಾವು ಅಲ್ಲಿ ಇರೋರ್ನ ಕೇಳಿದ್ರೆ, ನನ್ಗೂ ಒಂದಿಬ್ರು ಸಿಕ್ಕಿದ್ರು ಮಾತಾಡ್ಲಿಕ್ಕೆ, ಅವ್ರ ಹತ್ರ ಕೇಳಿದ್ರೆ ನಮ್ಗೆ ನಿರ್ಮಿತಿಯವ್ರು ಇಲ್ಲಿ ನಿಲ್ಲಿಕ್ಕೆ ಹೇಳಿದ್ದಾರೆ, ನಿರ್ಮಿತಿಯವ್ರು ಇಲ್ಲಿ ನಮ್ಗೆ ನಿಲ್ಸಿರೋದು ಅಂತ ಹೇಳ್ತಾರೆ. ಅಲ್ಲಿ ಯಾವುದೇ ರೀತಿ ಕರೆಂಟ್ ವ್ಯವಸ್ಥೆ ಇಲ್ಲ, ಅಲ್ಲಿ ಕರೆಕ್ಟ್ ಆಗಿ CC ಕ್ಯಾಮರಾ ಇಲ್ಲ, ಏನೂ ಇಲ್ಲ. ಇನ್ನೊಂದು ನಾವು ಎಲ್ಲಾ ಕಡೆನೂ ನೋಡ್ತಾ ಇದ್ದೇವೆ ಯಾವುದೆಲ್ಲ ಅನಾಹುತಗಳು ನಡೀತಾ ಇವೆ ಅನ್ನೋದು, ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಅಥವಾ ಕಳ್ಳತನ ಆಗಿರ್ಬೋದು ಎಲ್ಲಾನು ಸರ್. ಅಲ್ಲಿ ಇನ್ನೊಂದಂತಹ ಘಟನೆ ನಡಿಬಾರ್ದು ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ. ಅವರಿಗೆ ಜಸ್ಟ್ ಅದು ರಾಜಕೀಯಕ್ಕೋಸ್ಕರ ಮಾಡಿದಿರ್ಬೋದು, ಆದ್ರೆ ಪರಶುರಾಮ ಥೀಮ್ ಪಾರ್ಕ್ ನ ನಾವು ಅಷ್ಟು ಶ್ರದ್ಧೆಯಿಂದ ನೋಡ್ತಾ ಇದ್ದೇವೆ. ಅಲ್ಲಿ ಇವಾಗ ಪರಶುರಾಮನ ಕಟ್ ಮಾಡಿ ತೆಗೆದಿದ್ದು ನಾವೆಷ್ಟು ಹೋರಾಟ ಮಾಡ್ತಿದ್ದೇವೋ ಆ ಜಾಗಕ್ಕಷ್ಟೇ ಮರ್ಯಾದೆ ಇದೆ, ಅದನ್ನು ಉಳಿಸ್ತಾ ಇಲ್ಲ ಇವರು. ಓಕೆ, ಈಗ ರಾಜಕೀಯ ವಿಚಾರವನ್ನು ಬದಿಗೆ ಸರಿಸೋದಾದ್ರೆ ಪ್ರಮುಖವಾಗಿ ಈ ವಿಚಾರದ ಕುರಿತಾಗಿ ಉತ್ತರ ಕೊಡಬೇಕಾದಂಥವ್ರು ಮತ್ತು ಪ್ರತಿಕ್ರಿಯೆ ನೀಡಬೇಕಾದವರು ನನ್ನ ಪ್ರಕಾರ ಜಿಲ್ಲಾಧಿಕಾರಿ ಅವರು. ಅವರೇನಾದರೂ ಈ ಕುರಿತಾಗಿ ಹೇಳಿಕೆಗಳನ್ನು ನೀಡೋದಾಗಿರ್ಲಿ ಅಥವಾ ಅವರನ್ನ ಭೇಟಿಯಾಗೋದೇ ಏನಾದರೂ ಮಾಡಿದ್ದೀರಾ ತಾವುಗಳು? ಸರ್, ಜಿಲ್ಲಾಧಿಕಾರಿ ಅವ್ರನ್ನ ಪ್ರತಿ ಒಂದು ಹಂತದಲ್ಲೂ ನಾವು ಈ ವಿಚಾರದಲ್ಲಿ ಭೇಟಿಯಾಗಿದ್ದೇವೆ ಸರ್, ಖುದ್ದು ಹೋಗಿ ಭೇಟಿಯಾಗಿದ್ದೇವೆ. ನಾವು ಉಪವಾಸ ಕುತ್ಕೊಂಡಾಗ ಅವರು ಒಂದು ಫೋನ್ ಕಾಲ್ ಅಲ್ಲಿ ಸಿಕ್ಕಿರ್ಬೋದು ಬಿಟ್ರೆ, ಅದರ ನಂತರ ಪ್ರತಿ ವಿಚಾರದಲ್ಲೂ ಅವ್ರನ್ನ ಖುದ್ದು ಭೇಟಿಯಾಗಿ ಪತ್ರ ಕೊಟ್ಟಿದ್ದೇವೆ. ಯಾವುದೇ ಪತ್ರಗಳಿಗೆ ಆನ್ಸರ್ ಇಲ್ಲ. ಆದ್ರೆ ಅವರೇ ಮಾತಾಡಿರುವಂತಹ ಆಡಿಯೋ ನನ್ನ ಹತ್ರ ಇದೆ.
ನಾನು ಪ್ಲೇ ಮಾಡ್ಬೋದಂದ್ರೆ ಮಾಡ್ತೇನೆ. ಅವರೇ ನಮ್ಮ ಹತ್ರ ಒಪ್ಕೊಂಡಿದ್ದು. ಈ ತರ ನಾವು ಉದ್ಘಾಟನೆ ಸಂದರ್ಭದಲ್ಲಿ ಹಿಂದೆ ಇದ್ದ DC ಅವರು ಮತ್ತೆ ನಿರ್ಮಿತಿ ಕೇಂದ್ರದವರು ಎಲ್ಲಾ ಸಚಿವರಿಗೆ ಹೇಳಿದ್ರು, ಈ ತರ ಉದ್ಘಾಟನೆ ಮಾಡ್ಲಿಕ್ಕೆ ಆಗುದಿಲ್ಲ, ಮೂರ್ತಿ ಇವಾಗ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಆದ್ರೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ರಾಜಕೀಯ ಟೈಮ್, ಸೊ ಅವರು ಚುನಾವಣೆ ಟೈಮ್ ಅಂತ ಅವರು ಮಾಡಿದ್ರು ಅಂತ ಇದೇ DC ಅವರು ಹೇಳಿದ್ದಾರೆ. ನಮ್ಮ ಹತ್ರ ಆಡಿಯೋನು ಇದೆ ಅದ್ರದ್ದು. ಓಕೆ ಓಕೆ ಮುನ್ನೇನು ಅಷ್ಟೇ ನಾವು ಹೋದಾಗ ಪ್ಲೇ ಮಾಡಿ ಹೋದಾಗ್ಲೂ ಮುನ್ನೇನು ಅಷ್ಟೇ ಸರ್, ಅವರು ಹೇಳ್ತಾರೆ ನಾನು ನಿರ್ಮಿತಿ ಅವರಿಗೆ ಲೆಟರ್ ಕೊಡಿಸ್ತೀನಿ, ಈ ತರ ತಪ್ಪಾಗಿದೆ, ನೆಕ್ಸ್ಟ್ ಇದನ್ನ ಸರಿ ಮಾಡ್ತೀವಿ ಅಂತ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದವರು. ಅವರೇ ಬಂದು ನಿರ್ಮಿತಿ ಅವರು ಆಗ್ಲಿ, ಅವರು DC ಅವರು ನಿರ್ಮಿತಿದ ಅಧ್ಯಕ್ಷರು. ಸೊ ಅವರೇ ಹೇಳ್ತಾರೆ ಇಲ್ಲ ಇದು ಒಂದು 4 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಅಂತ ಸುಳ್ಳು ಮಾಹಿತಿ ಕೊಡ್ತಾರೆ ಸರ್ ಜನರಿಗೆ. ನಾನು ಅದೊಂದು ಆಡಿಯೋ ಪ್ಲೇ ಮಾಡ್ತೀನಿ, ನನಗೊಂದು ಕೇಳಿ. ಆಕ್ಚುಲಿ ಏನಾಗುತ್ತೆ, ನಿರ್ಮಿತಿ ಕೇಂದ್ರದವರು ಅದನ್ನು ಮೊದ್ಲೇ ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಅದು ಮಾಡೋದಕ್ಕಾಗಲ್ಲ ಅಂತ ಆಗಿನ DCನು ತಕ್ಷಣಕ್ಕೆ ಇದು ಏನು ಉದ್ಘಾಟನೆ ಮಾಡೋದಕ್ಕೂ ಆಗುದಿಲ್ಲ ಅಂತ ತಿಳಿಸಿದ್ದಾರೆ ಆ ಟೈಮಲ್ಲಿ. ಬಟ್ ಇದು ಏನಾಯ್ತು, ಉದ್ಘಾಟನೆ ಮಾಡುವಾಗ ಈಗ ಅಧಿಕಾರಿಗಳೇನ CM ಉದ್ಘಾಟನೆ ಮಾಡುವಾಗ ಅದೇ ಹೇಳ್ತಿರೋದು. ಇದು ಏನಂತ ಹೇಳಿದ್ರೆ MLA ಇರ್ಬೋದು, ಬೇರೆಯವರು ಇರ್ಬೋದು, ಅವ್ರ ಪವರ್ ಅಲ್ಲಿ ಇದ್ರು ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಇನಾಗ್ರೇಷನ್ ಮಾಡಿದ್ರು. 2,18,00,000 ಇನಾಗ್ರೇಷನ್ ಆಗಿದೆ. 2,18,00,000 ನೀವು ಮೂರ್ತಿ ಜನ್ವಿನ್ ಆಗದೆ, ಮೂರ್ತಿ ಇನ್ನು ಕಂಚಿಸ್ ಫಿಟ್ ಆಗದೆ, ಹಂಗೆ ಎಲ್ಲ ಪ್ರಾಬ್ಲಮ್ ಇತ್ತಲ್ವಾ. ನಾನು ಹೇಳಿದ್ 2 ಕೋಟಿ ಮೂರ್ತಿ ಇದ್ದೇ ಹಣ ಬಂದಿಲ್ಲ ಅಂತ ಹೇಳ್ತೇವೆ ನಾವು. 2,18,00,000 ಯಾಕೆ ಇದಕ್ಕೆ ಖರ್ಚು ಮಾಡ್ಬೇಕಿತ್ತು? ಅದಕ್ಕೆಲ್ಲ ಬಿಲ್ ಸೆಟಲ್ ಆಗಿದೆ. 2,18,00,000 ವಿತ್ ಡಾಕ್ಯುಮೆಂಟ್. ಇವಾಗ ಥೀಮ್ ಪಾರ್ಕಿಗೆ ಇನ್ನೂ ಅಮೌಂಟ್ ರಿಲೀಸ್ ಆಗಿಲ್ಲ, ಬಟ್ 3 ದಿನ ಅಲ್ಲಿ ಜಾತ್ರೆ ಮಾಡಿದ್ರು ಇನಾಗ್ರೇಷನ್ ಅಂತ. ಅದಕ್ಕೆ 2,18,00,000 ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ. ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲ, ಅದಕ್ಕೂ 60,00,000 ನಾವೆಲ್ಲ ತೆಗ್ದಿದ್ದೇವೆ. ಬಟ್ ಇದು ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ವಿ, ಯಾವಾಗ ಫೈಟ್ ನಾವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅವಾಗೆಲ್ಲ ಡಾಕ್ಯುಮೆಂಟ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಅವಾಗೆಲ್ಲ ಸಪೋರ್ಟಿಂಗ್ ಬರ್ಲಿಕ್ಕೆ ಶುರು ಆಯ್ತು. ಇಲ್ದಿದ್ರೆ ಮುಂಚೆಯಿಂದ ಇದು ಹೋರಾಟ ಮಾಡುವಾಗ ಇನಿಷಿಯಲ್ ಆಗಿ ನಮ್ಮ ಕೊಟ್ಟಿದೆ, ತಲೆ ಹೊಡ್ಕೊಂಡು ಟೆಸ್ಟ್ ಮಾಡಿ. ನಾವು ಆ ವಿಷಯ ನಿಮ್ದು ನಾವು ಜನರಿಗೆ ತೊಂದರೆ ಜನ ಗೊತ್ತಿಲ್ಲ ಪ್ರಚಾರ ಆಗಿ. ಮುಂದೆ ನಾವೀಗ ಬಿಟ್ಟು ನಿರ್ಮಿತಿ ಕೇಂದ್ರದವರು ಅದನ್ನು ಮೊದ್ಲೇ ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಅದು ಮಾಡೋದಕ್ಕಾಗಲ್ಲ ಅಂತ ಆಗಿನ DCನು ತಕ್ಷಣಕ್ಕೆ ಇದು ಏನು ಉದ್ಘಾಟನೆ ಮಾಡೋದಕ್ಕೂ ಆಗುದಿಲ್ಲ ಅಂತ ಆ ಟೈಮಲ್ಲಿ. ಬಟ್ ಇದು ಏನಾಯ್ತು ಅಂದ್ರೆ ಇದು ತಾವು ನೇರವಾಗಿ ಮುಖತಃ ಭೇಟಿಯಾಗಿನೋ ಅಥವಾ ದೂರವಾಣಿ ಸಂಪರ್ಕದ ಮುಖಾಂತರ DC ಅವರನ್ನ ಮಾತಾಡಿರುವಂತ ಆಡಿಯೋನ? ಮುಖತಃ ಭೇಟಿಯಾಗಿತ್ತು ಸರ್. ಮುಖತಃ DC ಅವ್ರನ್ನ ನಾವು ಉಪವಾಸ ಕಂಪ್ಲೀಟ್ ಮಾಡಿ, ನಾವು ಈ ತರ ಮೇಡಮ್ 1 ತಿಂಗಳು ನೀವು ನಮ್ಗೆ ಟೈಮ್ ಕೊಟ್ಟಿದ್ದೀರಾ, ಇದರದ್ದು ಟೆಸ್ಟ್ ಯಾವಾಗ ಮಾಡಿಸ್ತೀರಿ ಅಂದಾಗ್ಲೇ DC ಅವ್ರು ನಮ್ಗೆ ಈ ತರ ಹೇಳಿರೋದು. ಓಕೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಹಿಂದಿನ DC ಅವರು ಕೂಡ ಅವರ ಗಮನಕ್ಕೆ ಬಂದಿದ್ರು ಕೂಡ ಈ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮಾಡಿದ್ರು, ಅಂದ್ರೆ ಶಾಸಕರ ಅಥವಾ ಜನನಾಯಕರ ಒತ್ತಡದ ಮೇರೆಗೆ ಅನ್ನುವಂಥದ್ದು ಅವರ ಮಾತಲ್ಲಿರುವಂತದ್ದು. ಹೌದು ಹೌದು ಸರ್. ಓಕೆ ಓಕೆ. ಅಂದ್ರೆ ಅವರು ಹೇಳಿಕೆನೂ ಅದೇ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಉಸ್ತುವಾರಿ ಸಚಿವರು ಬಂದಾಗ್ಲೂ ಅವ್ರು ಹೇಳಿಕೆ ಕೊಟ್ಟಿರೋದು ಹಾಗೇನೆ. ಯಾಕಂದ್ರೆ ಅಧಿಕಾರಿಗಳ ಮೇಲೆ ಒತ್ತಡ ಇತ್ತು, ಅದಕ್ಕೆ ಅವ್ರು ಮಾಡಿದ್ದಾರೆ ಅಂತ. ಇವಾಗ ಇಷ್ಟು ಎಲ್ಲಾನು ಇದ್ದು, ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ದು, ಇನ್ನೂ ತನಿಖೆಗಳು ಸ್ಟಾರ್ಟ್ ಆಗಿವೆ ಅಷ್ಟೇ. ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿಯದ್ದು ತನಿಖೆ ಸ್ಟಾರ್ಟ್ ಆಗಿದೆ ಅನ್ನೋ ಮಾಹಿತಿ ಇದೆ, ಬಟ್ ನಮ್ಗೆ ಯಾವುದೇ ರೀತಿಯ ಪತ್ರಗಳು ಬರ್ಲಿಲ್ಲ. CID ಅಷ್ಟೇ ತನಿಖೆಗಳು ಸ್ಟಾರ್ಟ್ ಆಗಿದೆ ಆದೇಶವನ್ನು ನೀಡಿದ್ದಾರಲ್ವಾ, ಸೊ ಹಾಗಾಗಿ CID ತನಿಖೆ ಕೂಡ ಪ್ರಾರಂಭ ಆಗಿಲ್ವಾ? ಹಾ ಸರ್, CID ತನಿಖೆಯದ್ದು ಸರ್ 1 ವಾರದ ಹಿಂದೆ ಕಾರ್ಕಳಕ್ಕೆ CID ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿದ್ದಾರೆ. ನಾವು ಪೇಪರ್ ಇಂದಾನೆ ನೋಡಿ ತಿಳ್ಕೊಂಡಿರೋದು. ಆದ್ರೆ ಇಲ್ಲಿ ತನಕ ಯಾವುದೇ CID ಅಧಿಕಾರಿಗಳು ಯಾರೇ ಹೋರಾಟಗಾರನನ್ನ ರೀಚ್ ಆಗ್ಲಿಲ್ಲ. ಆದ್ರೆ ನಮ್ಗಿದು ಏನ್ ಅನ್ಸ್ತಾ ಇದೆ ಅಂದ್ರೆ CID ಅವರು ಕೂಡ ಇದರಲ್ಲಿ ಮಿಂಗಲ್ ಆಗ್ತಾ ಇದ್ದಾರೆ. CID ಅವರು ಕೂಡ ಈ ಭ್ರಷ್ಟಾಚಾರದಲ್ಲಿ ಕೈ ಜೋಡಿಸ್ತಂತ ಅನ್ನಿಸ್ತಿದೆ. ಒಂದೇ ಒಂದು ಆದೇಶವನ್ನ ನೀಡಿರುವಂತದ್ದು ತಮ್ಮ ಹೋರಾಟದ ಒಂದು ಪ್ರತಿಫಲವಾಗಿ CIDಗೆ ಹಸ್ತಾಂತರ ಮಾಡಿರುವಂತದ್ದು. ತಮ್ಮ ಆಗ್ರಹ ಇದ್ದಂಥದ್ದು CIDಗೆ ಹಸ್ತಾಂತರ ಆಗ್ಬೇಕು ಅನ್ನುವಂತ ಆಗ್ರಹ ಇತ್ತು ತಮ್ಮ ಹೋರಾಟದ ಪ್ರತಿಭಟನೆ ಸಂದರ್ಭದಲ್ಲಿ. ಸೊ ಆ ಒಂದು ಹೋರಾಟದ ಪ್ರತಿಫಲವಾಗಿ CIDಗೆ ಹಸ್ತಾಂತರ ಆಗಿದೆ. ಆದ್ರೆ CID ಅಧಿಕಾರಿಗಳು ಇನ್ನೂ ಕೂಡ ತಮ್ಮನ್ನ ಸಂಪರ್ಕಿಸುವಂತ ಪ್ರಯತ್ನಗಳು ಆಗಿಲ್ಲ ಅನ್ನುವಂತ ಆರೋಪ ತಮ್ಮದು. ಹೌದು ಸರ್, ಆಗಿಲ್ಲ. ಯಾಕಂದ್ರೆ ನಾವು ಖುದ್ದು ಬ್ಯಾಂಗ್ಳೂರು ಆಫೀಸಿಗೆ CIDಗೆ ಹೋಗಿ ನಾನು ಕೇಳಿದ್ದೆ. ಅವ್ರು ಹೇಳಿದ್ದಾರೆ ಡೈರೆಕ್ಟ್ ನಿಮ್ಮನ್ನ ಇಲ್ಲಿಂದ ಪಾರ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಸಲ ಗವರ್ಮೆಂಟ್ ಇಂದ ನಮ್ಗೆ ಈ ತರ ಲೆಟರ್ ಬಂದ್ಮೇಲೆ ನಾವು ನಿಮ್ಮನ್ನ ಇಮಿಡಿಯೇಟ್ ನಿಮ್ಮನ್ನ ಪಾರ್ಟಿ ಮಾಡ್ತೇವೆ, ಯು ವಿಲ್ ಬಿ ದ ಪಾರ್ಟಿ ಅಂತ ಹೇಳಿದ್ದಾರೆ.
ಬಟ್ ಇಲ್ಲಿ ಇವತ್ತಿಗೆ 1 ವಾರ ಆಗಿದೆ, ಇಲ್ಲಿ ತನಕ ಯಾವುದೇ ರೀತಿಯ ತನಿಖೆ ಆಗ್ಲಿ, ನಮ್ಮನ್ನು ಯಾವುದೇ ಒಂದು ನೋಟಿಸ್ ಆದ್ರೂ ಕೊಟ್ಟಿದಾಗ್ಲಿ, ಬಂದು ಇಲ್ಲಿ ಹೇಳಿಕೆ ಕೊಡಿ, ಯಾವುದೇ ರೀತಿಯ ನಮ್ಗೆ ಯಾವುದು ಪತ್ರಗಳು ಬರಲಿಲ್ಲ ಸರ್ ಇಲ್ಲಿ ತನಕ. ಓಕೆ, ಸೊ CID ತನಿಖೆ ಪ್ರಾರಂಭವಾಗಿದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತನಿಖೆಗಳನ್ನು ಕೂಡ ತಮ್ಮಿಂದ ಉತ್ತರವನ್ನು ಅಥವಾ ಏನು ಸಮಸ್ಯೆಗಳಿದೆ ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಥದ್ದು ಅನ್ನುವಂಥದ್ದನ್ನು ತಮ್ಮ ಬಳಿಯೂ ಕೂಡ ಪ್ರಶ್ನಿಸೋದಕ್ಕೆ ಮುಂದಾಗಿಲ್ಲ ಅನ್ನುವಂಥ ಆರೋಪಗಳು ಕೂಡ ಇದೆ. ಅದ್ರ ಜೊತೆಗೆ ಈಗ ಇರುವಂಥ ಅರ್ಧ ಮೂರ್ತಿಯನ್ನು ಸ್ಥಳಾಂತರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ನಿರ್ಮಿತಿ ಕೇಂದ್ರದವರು ಅಥವಾ ಕ್ರಿಶ್ ಆರ್ಟ್ ವರ್ಡ್ ಅವರು ಇಂಥ ಒಂದು ಕೆಲವೊಂದು ಆರೋಪಗಳು ತಮ್ಮ ಬಳಿ ಇರುವಂಥದ್ದು. ಇದರ ಜೊತೆಗೆ ಈಗ ಪ್ರಮುಖವಾಗಿರುವಂಥದ್ದು, ಈಗ ತಮ್ಮ ಹಲವು ಆರೋಪಗಳಿದೆ. ಅಲ್ಲಿ ಮೂರ್ತಿಯನ್ನು ಇನ್ನು ಸ್ಥಳಾಂತರಕ್ಕೆ ಮುಂದಾಗ್ತಾ ಇದ್ದಾರೆ ಅಥವಾ ನಕಲಿ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ. ಸೊ ತಮ್ಮ ಮುಂದಿನ ಪ್ರಮುಖ ಒಂದು ಬೇಡಿಕೆ ಆದರೂ ಏನು ಅಂಥೇಳಿ, ಆ ಪ್ರದೇಶದಲ್ಲಿ ಪರಶುರಾಮನ ಮೂರ್ತಿ ಸ್ಥಾಪನೆ ಆಗಬೇಕು ಅಥವಾ ಥೀಮ್ ಪಾರ್ಕ್ ರಚನೆ ಆಗಬೇಕು ಬೇಡುವ ಅಂತ ಹೇಳಿ? ಸರ್, ನಮ್ದು ಎಲ್ಲಕ್ಕಿಂತನೂ ಫಸ್ಟ್ ಇರೋದು ರಿಕ್ವೆಸ್ಟ್ ಏನಂದ್ರೆ, ಈ ಭ್ರಷ್ಟಾಚಾರ ಆಗ್ಬೋದು, ಈ ಧಾರ್ಮಿಕ ಭ್ರಷ್ಟಾಚಾರ ಆಗ್ಬೋದು, ದೇವರ ಹೆಸರಲ್ಲಿ ಆಗಿರುವಂತ ಮೋಸ ಆಗಿರ್ಬೋದು, ಇದೆಲ್ಲ ಮಾಡಿದವರಿಗೆ ಶಿಕ್ಷೆ ಫಸ್ಟ್ ಆಗ್ಬೇಕು. ಇದು ಎಲ್ರಿಗೂ ಒಂಥರ ಮಾದರಿ ಆಗ್ಬೇಕು. ನಾವು ದೇವರ ಹೆಸರು ಹೇಳ್ಕೊಂಡು ಏನನ್ನು ಆಟ ಆಡಕ್ ಹೋಗ್ಬಾರ್ದು, ಜನರ ಭಾವನೆಗಳ ಜೊತೆಗೆ ಆಟ ಆಡಕ್ ಹೋಗ್ಬಾರ್ದು ಅಂತ ಇದು ಫಸ್ಟ್ ರಿಕ್ವೆಸ್ಟ್. ಎರಡನೇದಾಗಿ ಅಲ್ಲಿರುವಂತದ್ದು ಗೋಮಾಳ ಜಾಗ. ಇವಾಗ ನೀವು ಈ ಒಂದು ಜಾಗಕ್ಕೆ, ಇದು ಗೋಮಾಳ ಇದೆ, ಇಲ್ಲಿ ನಾವು ಕನ್ಸ್ಟ್ರಕ್ಷನ್ ಆಗಿದೆ, ಇದನ್ನ ಹೀಗೆ ಬಿಡ್ಬೋದು, ಇದಕ್ಕೆ ಗೋಮಾಳ ಅಪ್ಲಿಕೇಬಲ್ ಆಗೋಲ್ಲ ಅಂತ ಹೇಳಕ್ ಹೋದ್ರೆ ಮುಂದೆ ಎಲ್ಲಾ ಕಾಮಗಾರಿಗಳು ಇದೇ ರೀತಿ ನಡಿಬಹುದು. ಅವಾಗ ಗೋಮಾಳನೇ ಇಲ್ಲ ಅಂತ ಆಗ್ಬೋದು ನಮ್ದು. ಸೊ ಇದು ಅದಕ್ಕೊಂದು ಎಕ್ಸಾಂಪಲ್ ಸೆಟ್ ಆಗ್ಬಾರ್ದು. ನೀವು ಬೇರೆ ಕಡೆ ಎಲ್ಲಾದ್ರೂ ಗೋಮಾಳ ಜಾಗ, ಅದಕ್ಕೆ ಪರ್ಯಾಯ ಗೋಮಾಳ ಜಾಗ ಹುಡುಕಿ ಫಸ್ಟ್. ಕಂದಾಯ ಇಲಾಖೆಯದ್ದು ಜಾಗಗಳಿವೆ ಅಲ್ವಾ, ಅದು ಪರ್ಯಾಯವಾಗಿ ಒಂದು ಗೋಮಾಳ ಜಾಗವನ್ನು ಇಟ್ಟು ಇದನ್ನ ಕರೆಕ್ಟ್ ಆಗಿ ಒಂದು ಕಾನೂನು ಪ್ರಕಾರ ಯಾವ ರೀತಿ ಡಾಕ್ಯುಮೆಂಟೇಶನ್ ಆಗ್ಬೇಕು ಅದೆಲ್ಲ ಮಾಡಿ ಮತ್ತೆ ಅಲ್ಲಿ ಇಡಿ. ನೀವು ಪರಶುರಾಮನನ್ನು ಜಸ್ಟ್ ಗೊಂಬೆ ತರ ಇಟ್ಟು ಇವಾಗ ಆಲ್ರೆಡಿ ಮರ್ಯಾದೆ ಕೊಟ್ಟಿರೋದು ಸಾಕು ಸರ್. ಅದನ್ನ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇವಾಗ ಅರ್ಧ ಪರಶುರಾಮ ನೋಡಿದಾಗ ಎಷ್ಟು ಬೇಜಾರಾಗ್ತದೆ ಅಂತ ನಮ್ಗೆ ಗೊತ್ತಿದೆ. ಇಷ್ಟೆಲ್ಲ ಯಾಕೆ ಮಾಡ್ಬೇಕಿತ್ತು? ಯಾರಿಗೆ ಅರ್ಜೆನ್ಸಿ ಇತ್ತು? ಫಸ್ಟ್ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಆಮೇಲೆ ಅದಕ್ಕೆ ಕರೆಕ್ಟ್ ಆಗಿ ಡಾಕ್ಯುಮೆಂಟೇಶನ್ಸ್ ಆಗ್ಬೇಕು. ಯಾರೋ ಅದನ್ನ ಬೇರೆ ರೀತಿ ಉಪಯೋಗಿಸ್ಬಾರ್ದು. ನಾಳೆ ಯಾರೋ ಬಂದು ಅಲ್ಲಿ ಗೋಮಾಳ ಗೋಮಾಳಕ್ಕೆ ಕೊಟ್ಟಿದ್ದೀರಾ, ಇಲ್ಲೂ ಮಾಡ್ತೀವಿ ಅಂತ ಇನ್ಯಾರೋ ಸ್ಟಾರ್ಟ್ ಮಾಡೋದು, ಜನರ ಹಣ ದುರುಪಯೋಗ ಮಾಡಬಾರ್ದು. ಇದಕ್ಕೆಲ್ಲ ಪರಶುರಾಮ ಥೀಮ್ ಪಾರ್ಕ್ ಎಕ್ಸಾಂಪಲ್ ಆಗ್ಬಾರ್ದು ಸರ್. ನಾವು CID ಅವ್ರಿಗೆ ವೇಟ್ ಮಾಡ್ತೇವೆ, ಯಾಕಂದ್ರೆ ಸರ್ಕಾರದಿಂದ ಈ ತನಿಖೆ ಕೊಟ್ಟಿರೋದು. ಸೊ ಅವರು ಇದನ್ನ ಬರ್ತಾ ಇಲ್ಲ, ಇನ್ನೂ ಯಾವುದೇ ನಮ್ಗೆ ನೋಟಿಸ್ ಗಳನ್ನ ಕೊಡ್ಲಿಲ್ಲ ಅಂದ್ರೆ ನಾವು ಮತ್ತೆ ಹೈಕೋರ್ಟಿಗೆ ಹೋಗೋದ್ರಲ್ಲಿದ್ದೇವೆ PIL ಇದ್ರ ಮೇಲೆ. ಸೊ ಅದ್ರಲ್ಲಿ CID ಅವ್ರನ್ನು ಪಾರ್ಟಿ ಮಾಡಿ ನಾವು ಹೋಗ್ತಾ ಇದ್ದೇವೆ ಸರ್ ಹೈಕೋರ್ಟಿಗೆ. ಸರ್, ನಾವದೇ ಇದು ಹೋರಾಟವನ್ನ ನಾವು ಪರಶುರಾಮರಿಗೆ ಒಂದೇನೋ ಇದು ಹೋರಾಟದಲ್ಲಿ ಜಯ ತಂದ್ಕೊಡೋದಂತಲ್ಲ. ನಮ್ಮ ಜೊತೆ ನಾವು ಪರಶುರಾಮ ಅವರು ನಾವ್ ಯಾರು ನೈಜವಾಗಿ ಹೋರಾಟಗಾರರು ನಿಂತಿದ್ದೇವೆ, ನಮ್ಮನ್ನ ಅವರಿಗೋಸ್ಕರ ಅವ್ರದ್ದು ಏನು ಅವರ ಇದಕ್ಕೆ ಧಕ್ಕೆ ಆಗಿದೆ ಗೌರವಕ್ಕೆ, ಅದಕ್ಕೆ ನಮ್ಮನ್ನ ಚೂಸ್ ಮಾಡಿದ್ದಾರೆ. ಸೊ ಈ ಹೋರಾಟವನ್ನ ಕೊನೆ ತನಕ ಒಂದು ಹಂತಕ್ಕೆ ತಂದು ನಿಲ್ಲಿಸಿ ಅಲ್ಲಿ ಏನು ಆಗ್ಬೇಕು, ಕಾನೂನು ಪ್ರಕಾರವಾಗಿ ಯಾವ ತರ ದಾಖಲೆಗಳಾಗ್ಬೇಕು ಅದೆಲ್ಲ ಆಗೋ ತನಕ ನಾವು ಈ ಹೋರಾಟವನ್ನ ಮುಂದುವರಿಸ್ತೇವೆ ಸರ್. ಓಕೆ. ಧನ್ಯವಾದಗಳು ಮೇಡಮ್, ನಮ್ಮ ಜೊತೆಗೆ ಇಷ್ಟೊತ್ತು ಭಾಗವಹಿಸಿರೋದಕ್ಕೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.